ವಡಪಾವ್ ಸೂಪರ್, ಪಾವ್ ಬಜ್ಜಿ ಇನ್ನೂ ಸೂಪರ್. ಆದರೆ ಇಲ್ಲಿ ಸಿಗೋದು ಹಲ್ವಾ ಪಾವ್. ರಾಜ್ಯದಾಚೆಗೂ ಫುಲ್ ಫೇಮಸ್ ಇಲ್ಲಿನ ಹಲ್ವಾ ಪಾವ್. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನೋಡೋದಕ್ಕೆ ಇದೇನೋ ಪುಟ್ಟ ಹೋಟೆಲ್, ಆದರೆ ಇಲ್ಲಿ ತಯಾರಾಗೋ ಒಂದು ಸ್ಪೆಷಲ್ ತಿನಿಸು ಎಲ್ಲರ ಬಾಯಲ್ಲಿ ನೀರೂರಿಸುವಂತೆ ಮಾಡಿದ. ಪಾವ್ ಬಾಜಿ, ವಡಪಾವ್ ಎಲ್ಲ ಕೇಳಿದ್ದೀರಿ, ಆದರೆ ವಿಶೇಷವಾಗಿ ಹಲ್ವಾ ಪಾವ್ ಕೇಳಿದ್ದೀರಾ? ಈ ಹೋಟೆಲ್ನ ಹಲ್ವಾ ಪಾವ್ ಪ್ರಖ್ಯಾತಿ ಮಾತ್ರ ಗಡಿಯನ್ನು ಮೀರಿತು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯಕ್ಕೂ ಪೂರ್ವದ್ದು ಅಂದರೆ ನೀವು ನಂಬಲೇಬೇಕು. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ನಂದನಗದ್ದದಲ್ಲಿರುವ ಈ ಹೋಟೆಲ್ನಲ್ಲಿ ಅಂತಹದ್ದೊಂದು ಅಪರೂಪದ ಹಲ್ವಾ ಪಾವ್ ಜನರ ಮೆಚ್ಚುಗೆಯನ್ನ ಪಡೆದಿದೆ. ಅಂದಹಾಗೆ ಈ ಹೋಟೆಲ್ ಹೆಸರು ಶ್ರೀ ಗಣಪತಿ. 80 ವರ್ಷಗಳಷ್ಟು ಹಳೆಯದಾದ ಈ ಹೋಟೆಲ್ನಲ್ಲಿ ಸಂಜೆ 4ರ ನಂತರ ತಯಾರಾಗೋ ಹಲ್ವಾ ಪಾವ್ ರುಚಿ ಸವಿಯೋಕೆ ಜನ ಕಾದು ಕೂತಿರ್ತಾರೆ. 3 ತಲೆಮಾರಿನ ಈ ಹೋಟೆಲ್ನ ಹಲ್ವಾ ಪಾವ್ ಭಾರತದ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಭಾಗದಲ್ಲಿ ಫೇಮಸ್ ಇದ್ದು, ಇಂದಿಗೂ ಅದೇ ರುಚಿ, ಅದೇ ಪ್ರಖ್ಯಾತಿಯನ್ನ ಉಳಿಸಿಕೊಂಡು ಬಂದಿದೆ. ಗೋವಾ, ಮಹಾರಾಷ್ಟ್ರದಲ್ಲೂ ಇಲ್ಲಿನ ಹಲ್ವಾ ಪಾವ್ ತುಂಬಾನೇ ಫೇಮಸ್. ಅಲ್ಲಿಂದ ಕಾರವಾರಕ್ಕೆ ಬಂದವರು ಇಲ್ಲಿನ ಹಲ್ವಾ ಪಾವ್ನ ರುಚಿ ನೋಡದೆ ತೆರಳೋದಿಲ್ವಂತೆ. ಈ ಬಗ್ಗೆ ಹೋಟೆಲ್ನ ಮಾಲಕ ಸುನಿಲ್ ಬಾಡ್ಕರ್ ಏನ್ ಹೇಳ್ತಾರೆ, ನೀವೇ ಕೇಳಿ. ಅಲ್ಲಿಂದ ನಡೀತಾ ಇದೆ, ಅದು 3 ಪೀಳಿಗೆಯಿಂದ ನಡೀತಾ ಇದೆ. ನನ್ನ ಮಗನೂ ನಡೀತಾ ಇದ್ದಾನೆ. ಆದರೆ ಏನಾದರೂ ಅಪ್ಪನ ಹೆಸರಿನಲ್ಲಿ ಇನ್ನೂ ತನಕ ನಡೀತಾ ಇದೆ. ಆದರೂ 80 ವರ್ಷ ಆಯಿತು. ಈಗೆಲ್ಲ ತಿಂಡಿ, ಬೆಳಿಗ್ಗೆ ತಿಂಡಿ ಇರ್ತದೆ. ನಮಗೆ ಬೆಳಿಗ್ಗೆ ತಿಂಡಿಗಿಂತ ಸಂಜೆ ತಿಂಡಿ ಹಲ್ವಾಪ ಅಂದರೆ ಫೇಮಸ್ ಆಗೋಗಿದೆ. ಅದು 4ರಿಂದ ಸ್ಟಾರ್ಟ್ ಆಗ್ತದೆ. ಅಷ್ಟರಲ್ಲಿ ಜನ ಡಿಮ್ಯಾಂಡ್ ಮಾಡಿ ತೊಗೊಂಡು ಹೋಗ್ತಾರೆ. ಅಂದರೆ ಬಾದಾಮಿ ಹಲ್ವಾ ಹೇಳ್ತಾರೆ, ದತ್ತಾ ಬಾಡ್ಕರ್ ಎನ್ನುವವರು ಸುಮಾರು 1940ರ ಸಮಯದಲ್ಲಿ ಆರಂಭಿಸಿದ ಈ ಹೋಟೆಲ್ ನಂತರ ಅವರ ಮಗ ಸುನಿಲ್ ಬಾಡ್ಕರ್ ಅವರಿಂದ ನಡೆಸಲ್ಪಟ್ಟಿದ್ದು, ಈಗ 3ನೇ ಪೀಳಿಗೆ ಅಂದ್ರೆ ದರ್ಶನ್ ಬಾಡ್ಕರ್ ಅವರಿಂದ ಮುಂದುವರೆದಿದೆ. ದತ್ತಾ ಹೋಟೆಲ್, ದತ್ತು ಮಾಮ್ ಹೋಟೆಲ್, ಹಲ್ವಾ ಪಾವ್ ಹೋಟೆಲ್, ಹೀಗೆ ನಾನಾ ಹೆಸರುಗಳಿಂದ ಗುರುತಿಸಿಕೊಂಡಿರುವ ಹೋಟೆಲ್ ಶ್ರೀ ಗಣಪತಿ ಹಲ್ವಾ ಪಾವ್ನಿಂದಾಗಿ ಭಾರಿ ಫೇಮಸ್ ಹೊಂದಿದೆ. ಒಟ್ಟಾರೆ ಉತ್ತರ ಕನ್ನಡದ ಕಾರವಾರದ ಈ ಹಲ್ವಾ ಪಾವ್ ಆಹಾರ ಪ್ರಿಯರ ಮನಸೂರೆ ಮಾಡಿದೆ.